ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 4. ನೀವೇನಾರ ಮುಂಚಿನ 3 ಭಾಗಗಳನ್ನು ನೋಡಿಲ್ಲ ಅಂದರೆ ಫಸ್ಟ್ ಆ 3 ವಿಡಿಯೋ ನೋಡ್ಬಿಟ್ಟು ಭಾಗ 4 ನೋಡಿ. ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ, ತರ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಇಷ್ಟ ದಿನ ಈ ಪಾಪರ್ಲೋಡಿಗೆ ಏನ್ ಬಂದುತ್ತಾ ಗೊತ್ತಿಲ್ಲ ಕಣಾಜಿ. ನಿನ್ ಬಾಯಿ ಬಂದಾಗೆಲ್ಲ ಬೈದ್ಬಿಟ್ಟಿದೀನಿ ಕಣಾಜಿ. ದಡ್ರಿ ದಡಗ್ಲಿ ದಡಗುಂಡೆ ಅಂತ ಎಲ್ಲ ಬಾಯಿ ಬಂದಾಗ ಬೈದ್ಬಿಟ್ಟಿದೀನಿ ಕಣಾಜಿ. ದಯವಿಟ್ಟು ನಾನು ಕ್ಷಮಿಸ್ಬಿಡಾಜಿ. ನಾನು ಇಂಥ ಕೆಲಸ ಮಾಡಿದ್ದಾನಪ್ಪ ಅಂದ್ಬಿಟ್ಟು ನನ್ನ ಮೇಲೆ ನನಗೆ ಅಸಹ್ಯ ಆಗ್ತೈತೆ ಕಣಾಜಿ. ದಯವಿಟ್ಟು ಅದನ್ನೆಲ್ಲ ಕ್ಷಮಿಸ್ಬಿಟ್ಟು ನಿನ್ನ ಮಗಳು ಅಂತ ಅನ್ಕೊಂಬಿಡಾಜಿ. ನಾನು ಯಾವತ್ತು ಆ ಥರ ಬೈಯಲ್ಲ ಕಣಾಜಿ. ನಿನ್ಗೆ ಯಾವತ್ತು ಜಗಳಕ್ಕೆ ಬರಲ್ಲ ಕಣಾಜಿ. ನನ್ನ ತಾಯಿ ಇದ್ದಂಗೆ ಕಣಾಜಿ ನೀನು. ಇವಾಗ್ಲಾರ ನಿನ್ಗೆ ಒಳ್ಳೆ ಬುದ್ಧಿ ಬಂತ, ನನಗೆ ಅಷ್ಟೇ ಸಾಕು. ಓ ಕಣಾಜಿ, ಇಷ್ಟ ದಿನ ಈ ಪಾಪರ್ಲೋಡಿಗೆ ಏನಾಯ್ತಾ ಗೊತ್ತಿಲ್ಲ ಕಣಾಜಿ. ನಿನ್ ಕಂಡ್ರೆ ಹಂಗ ಆಡುವೆ. ಅದೇನೋ ಹೇಳ್ತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತಾರ. ನನಗೆ ಇವಾಗ ಬುದ್ಧಿ ಬಂದಿದ್ ಕಣಾಜಿ. ಇವಾಗ ಜ್ಞಾನೋದಯ ಆಯ್ತು ಕಣಾಜಿ. ಇನ್ ಯಾವತ್ತು ನಿನ್ ಜೊತೆ ಜಗಳಾಡಲ್ಲ ಕಣಾಜಿ. ನಿನ್ ತಾಯಿಗೆ ಹೆಚ್ಚ ನೋಡ್ಕೇತಿ ಕಣಾಜಿ. ದಯವಿಟ್ಟು ಫೇಮಸ್ ಮಾಡಾಜಿ. ಆಯ್ತು ಬಿಡವ, ಏನ್ ಮಾಡಕ್ಕಾಗುತ್ತೆ. ಏನೋ ಒಂದ್ ಕೆಟ್ಗಳಿಗೆ ಹಂಗ ಆಡಿರ್ತೀಯ ಬಿಡು. ಇವೆಲ್ಲ ಒಳ್ಳೆದಾದಲ್ಲ, ನಂಗೆ ಅಷ್ಟೇ ಸಾಕು. ಬಿಡವ, ಕಾಲ್ ಬಿಡವ, ಇದಾನ ಹಾಕಿ. ಇಲ್ಲ, ನಾನ್ ಬಿಡಲ್ಲ. ನಾನು ನಿನ್ ಕ್ಷಮಿಸಿದೀನಿ ಕಣವ. ನನ್ ಮಗಳಿದ್ದಂಗೆ ನಿನ್ ಮೇಲೆ ನನಗೇನು ಸಿಟ್ಟಿಲ್ಲ. ಇದ ಅಂತ ಅನ್ನೋವರೆಗೂ ನಾನು ಎದಳಲ್ಲ. ಅಯ್ಯೋ, ಕ್ಷಮಿಸಿದೀನಿ ಕಣಿದಳವ, ನಿನ್ ಮೇಲೆ ನನಗೇನು ಸಿಟ್ಟಿಲ್ಲ. ಇದ ಕಾಲ್ ಬಿಡು. ಅಳ್ಬೇಡ ಕಣ್, ಸುಮ್ನಿರವ. ಆಯ್ತು, ಕ್ಷಮಿಸಿದೀನಿ, ಅಳ್ಬೇಡ, ಸುಮ್ನಿರು. ಅಜ್ಜಿ, ದೊಡ್ಡರಂಗಜ್ಜಿ, ಇವತ್ತು ನಾಗಜ್ಜನು ನೀನು ನಮ್ಮನೆಗೆ ಊಟಕ್ಕೆ ಬರ್ಬೇಕು, ಸರಿನಾ? ಹಾ, ಊಟಕ್ಕ? ಅಯ್ಯೋ, ಏನು ಬಾಡ್ಕಣವ, ಇಲ್ಲ ಅಡಿಗೆ ಮಾಡಿದೀನಿ. ಇಲ್ಲ ಕಣಜಿ, ದಯವಿಟ್ಟು ಇಲ್ಲ ಅನ್ಬೇಡ ಕಣಜಿ. ನಿನ್ ಮಗಳು ಪ್ರೀತಿಯಿಂದ ಕರಿತಿದ್ದಾಳೆ, ಬರಲ್ವಾ? ಇವತ್ತು ನಾಟಿ ಕೋಳಿ ಸಾರು ಮುದ್ದೆ ಎಲ್ಲ ಮಾಡ್ತೀನಿ ಕಣಜಿ ನಿಮ್ಗೋಸ್ಕರ. ದಯವಿಟ್ಟು ನಮ್ಮನೆಗೆ ಊಟಕ್ಕೆ ಬರ್ರಜಿ, ಅಜ್ಜ ಅಜ್ಜಿ ಇಬ್ರು. ಸರಿ ಕಣ್ ಬಿಡವ, ಆಯ್ತು ಬರ್ತೀವಿ. ತುಂಬಾ ಥ್ಯಾಂಕ್ಸ್ ಕಣಜಿ. ಸರಿ ಕಣಜಿ, ನಾನು ಬೇಗ ರಂಗನ್ನು ಕೇಳ್ಬಿಟ್ಟು ಕೋಳಿ ಕುಯಿಸ್ಕೊಂಡ್ಬಿಟ್ಟು ಬೇಗ ಮಸಾಲೆ ಹರಿತೀನಿ. ನಾಗಜ್ಜ, ನಾಗಜ್ಜ, ದಯವಿಟ್ಟು ನಾನು ಕ್ಷಮಿಸ್ಬಿಟ್ಟು ನಾಗಜ್ಜ. ಈ ಬೇವರ್ಸಿ ನೋಡಿ ಏನಾಯ್ತ ಏನೋ ಗೊತ್ತಿಲ್ಲ. ಇಷ್ಟ ನಿಮ್ ಕಂಡ್ರೆ ಉತ್ನಾಡ್ದಂಗ ಆಡ್ತಿದ್ದೆ. ನಿಮ್ ಕಂಡ್ರೆ ವಿಷನೇ ಕಕ್ತಿದ್ದೆ. ನಿನ್ನಂತೂ ಬಾಯಿಗೆ ಬಂದಂಗ ಬೈದ್ಬಿಟ್ಟಿದೀನಿ. ಬುಸ್ನಾಗ ದಡಿಯ ಡುಮ್ಮ ಗಿಮ್ಮ ಅಂತವ. ದಯವಿಟ್ಟು ನಂಗೆ ಕ್ಷಮಿಸ್ಬಿಟ್ಟು ನಾಗಜ್ಜ. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಕಣ್ಣಾಗಜ್ಜ. ನಿಮ್ ತಂದೆ ಸಮಾನ ನೋಡ್ತೀನಿ ಕಣ್ಣಾಗಜ್ಜ. ನೀವೇ ನನ್ನ ತಾಯಿ ತಂದೆ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೀನಿ. ನಿಮ್ನೇನು ಬೈಯಲ್ಲ, ನಿಮ್ ಜೊತೆ ಜಗಳಕ್ಕೆ ಬರಲ್ಲ, ನಿಮ್ ಜೊತೆ ಚೆನ್ನಾಗಿರ್ತೀನಿ ಕಣ್ಣಾಗಜ್ಜ. ಹಳದ್ನೆಲ್ಲ ಮರ್ತ್ಬಿಟ್ಟು ದಯವಿಟ್ಟು ನಂಗೆ ಕ್ಷಮಿಸ್ಬಿಟ್ಟು ನಾಗಜ್ಜ. ಕ್ಷಮಿಸ್ಬಿಟ್ಟು ನಿನ್ ಮಗಳ ತರ ನೋಡ್ ನಾಗಜ್ಜ ನನ್ನ. ಆಯ್ತು ಬಿಡವ, ಕ್ಷಮಿಸಿದೀನಿ. ಏನಾಗ ಗೊತ್ತಿಲ್ದಲೆ ತಪ್ಪು ಮಾಡ್ಬಿಟ್ಟಿದೀಯ. ಈಗ ಒಳ್ಳೆದಾದಲ್ಲ, ನಂಗೆ ಅಷ್ಟೇ ಸಾಕು. ನನ್ನ ಜೊತೆ ಚೆನ್ನಾಗಿ ಇದ್ಕೊಂಡು ಇದ್ಬಿಟ್ರು ಸಾಕಣವ ನೀನು. ನಮ್ಗಿನ್ನೇನು ಬೇಡ, ಜಗಳಾಡೋದು ಬಿಟ್ಬಿಟ್ಟು ಚೆನ್ನಾಗಿ ಅಕ್ಕಪಕ್ಕದಲ್ಲಿರೋರು ಚೆನ್ನಾಗಿ ಹೊಂದ್ಕೊಂಡು ಮಾತಾಡ್ಕೊಂಡಿದ್ರು ಸಾಕು. ಇರ್ತೀನಿ ಕಣ್ಣಾಗಜ್ಜ. ನನ್ನ ಮೇಲೆ ಏನೋ ಸಿಟ್ಟಿಲ್ಲ ತಾನೇ ನಾಗಜ್ಜ? ನಾನು ಕ್ಷಮಿಸಿದ್ಯಾ ತಾನೇ? ಹ್ಞೂ ಕಣವ, ಕ್ಷಮಿಸಿದೀನಿ ಕಣವ. ನಿನ್ ಮೇಲೆ ಏನು ಸಿಟ್ಟಿಲ್ಲ, ಅಳ್ಬೇಡ, ಅಳೋದ್ ನಿಲ್ಸವ. ಇನ್ಮೇಲೆ ಈಗ ನನಗೆ ಅಪ್ಪ ಕಣಪ್ಪ. ಅಪ್ಪ, ಅಪ್ಪ, ಐ ಲವ್ ಯು ಅಪ್ಪ. ಇವತ್ತು ನಮ್ಮನೆ ನಿಮ್ಮಿಬ್ರಿಗೂ ನಾಟಿ ಕೋಳಿ ಸಾರು ಮುದ್ದೆ ಮಾಡ್ತೀನಿ. ಇನ್ನಿಬ್ರು ದಯವಿಟ್ಟು ಅಲ್ಲಿಗೆ ಊಟಕ್ಕೆ ಬರ್ಬೇಕು. ದೊಡ್ಡರಂಗಜ್ಜಿಗೂ ಹೇಳಿದೀನಿ. ಆಯ್ತು ಕಣವ, ಬರ್ತೀವಿ. ಸರಿ ಕಣ್ತಾತ, ನಾನು ಬೇಗ ಹೋಗ್ಬಿಟ್ಟು ಕೋಳಿ ಚಂಡಿ ಗಿರಿಚ್ಬಿಟ್ಟು ಬೇಗ ಮಸಾಲೆ ಅರ್ದು ಬಿಡ್ತೀನಿ. ಹೆಂಗ ಸದ್ಯ ಆ ದೇವ್ರು ಇವಾಗ್ಲಾರು ಅವ್ಳಿಗೆ ಒಳ್ಳೆ ಬುದ್ಧಿ ಕೊಟ್ನಲ್ಲ. ಇವಾಗ್ಲಾರು ಅವ್ಳು ಒಳ್ಳೆಳಾದ್ಲಲ್ಲ, ಅಷ್ಟೇ ಸಾಕಣಪ್ಪ. ದಿನ ಅವಳ ಜೊತೆ ಜಗಳಾಡಿ ಸಾಕಾಗೋಯ್ತು. ಹ್ಞೂ ಕಣ್ರಿ, ನನಗಂತೂ ಇವಳು ಆ ಮೂಲೆ ಮನೆ ಬಿಟ್ಟು ಈ ಪಕ್ಕದ ಮನೆಗೆ ಬಾಡಿಗೆ ಬಂದ್ಮೇಲಂತೂ ನನಗಂತೂ ತಲೆ ಕೆಟ್ಟ ಗೊಬ್ಬರಾತು. ಯಾಕಾರ ಬಂದಪ್ಪ ಇಲ್ಲಿಗೆ. ಇವ್ರ ಜೊತೆ ದಿನ ಕಾಯ ಅಂದ್ಬಿಟ್ಟು ಸಾಕಾಗೋಯ್ತು. ಎಷ್ಟೊತ್ತಿಗಳಿಂದ ತೊಳಗ್ತಲಪ್ಪ ಅನಿಸ್ಬಿಟ್ಟಿತ್ತು. ಹೆಂಗ ಸದ್ಯ ಒಳ್ಳೆಲಾದ್ನಲ್ಲ. ನಾನು ಕನಸ್ಪಡಿಸೋರು ಅಂದ್ಕೊಂಡ್ರಿಲ್ಲ ಇವಳು ಈ ಥರ ಒಳ್ಳೆಲಾಗ್ತಾಳೆ ಮಾದೇವಿ ಅಂತವ. ನನಗಂತೂ ಭಾಳ ಖುಷಿ ಆಯ್ತು ಕಣ್ರಿ. ನನಗೇನೋ ಇವತ್ತು ಅನುಮಾನ ಇತ್ತು, ಇವಳೇ ನಾಟಕ ಆಡ್ತಿದ್ದಾಳೆ ಏನೋ ಅಂತವ. ಇವತ್ತು ನನಗೇನೋ ನಂಬಿಕೆ ಬಂತು, ಇವಳು ನಾಟಕ ಆಡ್ತಿಲ್ಲ, ಬದ್ಲಾಗ್ಯಾಳೆ ಅಂತ ನಂಬಿಕೆ ಬಂತು. ಪಾಪ ಅವಳು ಕಾಲು ಹಿಡ್ಕೊಂಡು ಗೋಳಾಡಿದ್ ನೋಡಿ ನನಗೆ ಒಟ್ಟು ಹೊಡೆದೋಗ್ಬಿಡ್ತು. ಹ್ಞೂ ಕಣೆ, ನನಗೂ ಅವಳು ಅಪ್ಪ ಅಂತ ಕರೆದ ತಕ್ಷಣವ ಎಲ್ಲೂ ದುಃಖನೇ ಬಂದ್ಬಿಡ್ತು ಕಣೆ. ನಾನಂತೂ ಮೋಷನ್ ಆಗ್ಬಿಟ್ಟೆ. ಎಲ್ಲಾಗಿದ್ರಿ ಇಷ್ಟ ಗಂಟೆ ಅಲ್ಕೊಂಡು? ಇಲ್ಲ, ನಮ್ಮ ಹಳೆ ಡೌ ನೋಡಕ್ ಹೋಗಿದ್ದೆ ಕಣೆ. ಏನಂದೆ? ಹಳೆ ಡೌ ನೋಡಕ್ ಹೋಗಿದ್ದ? ಕಿತ್ ಕೈ ಕೊಡ್ತೀನಿ ಈಗ, ಹಂಗೆ ಆಡ್ತಿರು. ನಮ್ಮ 2 ನಾಟಿ ಕೋಳಿದವಲ್ಲ, ಅವನ್ನ ಬೇಗ ಇಟ್ಕೊಂಡ್ಬಿಟ್ಟು ಚೆಂಡಿ ಗಿರಿಚ್ಕೊಂಡು ಪುಕ್ಕ ತರ್ಕೊಂಡು ಬೇಗ ಬರೋರಿಲ್ಲಿ. ಇವತ್ತ ನಮ್ಮ ಅಪ್ಪ ಅಮ್ಮ ಬರ್ತಾ ಇದಾರೆ. ಅವರಿಬ್ರಿಗೂ ನಾಟಿ ಕೋಳಿ ಸಾರು ಮಾಡಿಕ್ಬೇಕು. ಏನಂದೆ? ಅಪ್ಪ ಅಮ್ಮನ ಅಂದ್ರೆ ನಮ್ಮ ಅತ್ತೆ ಮಾವ ಬತ್ತಾವ್ರ? ಅವರಲ್ಲ ಕಣ್ರಿ,
ನನ್ ಪ್ರೀತಿಯ ಅಪ್ಪ ಅಮ್ಮ ಅಂದ್ರೆ ನಮ್ ದೊಡ್ಡರಂಗಜ್ಜನು ನಾಗಜ್ಜನು ಇವತ್ತ ಊಟಕ್ಕೆ ಬರ್ತಾವ್ರ ನಮ್ಮ ಮನೆಗೆ. ಅದಕ್ಕೆ ಬೇಗ ಹಿಡ್ಕೊಂಡು ಕುಯ್ಕೊಂಬರೋಗು, ಬೇಗ ಪೈ ಕರಿಸ್ಕೊಂಬರೋಗು. ಏನು ನಮ್ ದೊಡ್ಡರಂಗಜ್ಜನ ನಾಗಜ್ಜನ ಊಟಕ್ಕೆ ಬರ್ತಾವ್ರ? ಇದೇನ ಇದು? ಏನ್ ಹೇಳ್ತಾ ಇದೀಯೇ? ಇಷ್ಟ ದಿನ ಅವ್ರ ಕಂಡ್ರೆ ಉರ್ದು ಬೀಳ್ತಾ ಇದ್ದೆ, ಏನೋ ಆದಳಂಗ ಆಡ್ತಿದ್ದೆ, ಅವ್ರನ್ನ ಊಟಕ್ಕೆ ಕರ್ತಿದ್ಯಾ? ಅವ್ರು ನಿಜವಾಗ್ಲೂ ಇಲ್ಲಿ ಊಟಕ್ಕೆ ಬರ್ತಾರ? ನೀನ್ ಕಂಡ್ರೆ ಅವ್ರಿಗೆ ಆಗಲ್ಲ ಅಂತದ್ರಲ್ಲಿ ಊಟಕ್ಕೆ ಬರ್ತಾರ? ಏನ ಇದು ಹಿಂಗಂತಿದ್ಯಾ? ಹೂ ಕಣ್ರಿ, ಇಷ್ಟ ಅವ್ರು ಕಂಡ್ರೆ ವಿಷನ ಕಕ್ತಿದ್ದೆ, ಅವ್ರ ಜೊತೆ ಜಗಳಕ್ಕೆ ಹೋಗ್ತಿದ್ದೆ. ಈಗ ನಾನು ಮಾಡಿದ್ದೆಲ್ಲ ತಪ್ಪು, ಈ ತರ ಮಾಡ್ಬಾರ್ದು ಅಂತ ನನಗೆ ಬುದ್ಧಿ ಬಂದಿದೆ. ಹಂಗ ನಾನು ಒಳ್ಳೆಳಾಗಿದ್ದೀನಿ. ಅವ್ರನ್ನ ಇವತ್ತ ತಪ್ಪಾಯ್ತು ಅಂತ ಕಾಲೇ ಬಿದ್ದು ಕ್ಷಮೆ ಕೇಳಿ ಊಟಕ್ಕೆ ಕರ್ದಿದ್ದೀನಿ. ಇಬ್ರು ಬತ್ತೀನಿ ಅಂತ ಹೇಳಿದಾರೆ ಕಣ್ರಿ. ಹೋಗ್ರಿ ಬೇಗ ಕೋಳಿ ಕುಯ್ಕೊಂಡ್ ಬರೋರಿ, ಬೇಗ ಮಸಾಲೆ ಅರಿಯೋಣ, ಊಟಕ್ಕೆ ಕರಿಯೋಣ, ಊಟಕ್ಕೆ ಇಕ್ಕನ. ಹೌದಾ, ಸರಿ ಸರಿ, ಹಂಗಾರೆ ಬೇಗ ಹೋಗ್ಬಿಟ್ಟು ಎರಡು ಕೋಳಿನೂ ಕೊಯ್ ಕನಿಷ ಬಂದ್ಬಿಡ್ತೀನಿ. ಹೆಂಗಸಿದೆ ದೇವ್ರು ನಿಂಗೆ ಇವದಾರು ಒಳ್ಳೆ ಬಡ್ಡಿ ಕೊಟ್ಟನಲ್ಲ, ಇವದಾರು ಬದ್ಲಾದಲ್ಲ. ನನಗೂ ಇವಳು ಯಾವ ಬೆಳಕಾಳಿಗೆ ಹಿಂಗೆ ಆಡ್ತಾಳಪ್ಪ, ಇಂಥ ಒಳ್ಳೆ ಮನುಷ್ಯ ಮೇಲೆ ಇದ್ಯಾಕಿ ಮೆಣಸಿಕಾಯಿ ಮುರ್ಕಂತಲ್ಲ ಅಂತ ನನಗೂ ಬೇಜಾರಾದಿನಿ ಆಡೋದಕ್ಕೆ. ಹೆಂಗಸದೆ ಇವಲಾರು ಒಳ್ಳೆ ಬಡ್ಡಿ ಕೊಟ್ಟನಲ್ಲ. ಸರಿ ಬೇಗ ಹೋಗಿ ಕುಯ್ಕೊಂಬತ್ತೀನಿ. ತಡ್ರಿ, ಗೌರಿಗೊಂದು ಫೋನ್ ಮಾಡ್ತೀನಿ. ಹಲೋ, ಹೇಳ್ದವ್ರಜ್ಜಿ. ಆಯ್ತಾನೆ ಗೌರಿ, ಊಟ ಊಟ ಆಯ್ತು ಕಣಜ್ಜಿ, ನಿಮ್ದು ಆಯ್ತಾ? ಇನ್ನ ಇಲ್ಲ ಕಣೆ. ಊಟಕ್ಕೆ ಇವತ್ತು ಒಬ್ರು ಬರಳಾರೆ, ಇನ್ನೂ ಬಂದ್ ಕರ್ದಿಲ್ಲ. ಅದಕ್ಕೆ ಕರ್ದ್ಮೇಲೆ ಹೋಗ್ಬೇಕು ಊಟಕ್ಕೆ. ಹೌದಾ, ಊಟಕ್ಕೆ ಬರಲ್ಲ? ಯಾರಜ್ಜಿ? ಪಕ್ಕದ ಮನೆ ಮಾದೇವಿ ಇವತ್ತು ನಾಟಿ ಕೋಳಿ ಸಾರು ಮುದ್ದೆ ಮಾಡ್ತೀನಿ, ದಯವಿಟ್ಟು ನೀವಿಬ್ರು ಊಟಕ್ಕೆ ಅಲ್ಲಿಗೆ ಬರ್ಬೇಕು ಅಂತವ. ಬೆಳಗ್ಗೆ ಬಂದ್ ಏನ್ ಬೇಡ ಕಣೆ, ಬಂದ್ಬಿಟ್ಟು ಕಾಲಿಡ್ಕೊಂಡು ಗೋಳೋ ಅಂತ ಹೊತ್ಬಿಟ್ಲು ಕಣೆ. ನನಗಂತವ ಅಯ್ಯೋ ಅನಿಸ್ಬಿಡ್ತು. ನಿಮ್ ನಾಗಜ್ಜನು ಅಷ್ಟೇ ತಪ್ಕೊಂಬಿಟ್ಟು, ತಪ್ಪಾತ್ಕೊಂಡ್ ನಾಗಜ್ಜ ಕ್ಷಮಿಸ್ಬಿಡು, ನನ್ನ ತಂದೆ ಸಮಾನ ನೀನು, ಇಬ್ರು ನನ್ನ ತಂದೆ ತಾಯಿ ನೀವೇ. ಇನ್ಮೇಲೆ ನನಗೆ ನನ್ನ ಮಗಳ ತರ ನೋಡಿ ನಾನು ಕ್ಷಮಿಸ್ಬಿಡಿ. ಇನ್ಮೇಲೆ ಯಾವತ್ತು ನಿಮ್ ಜೊತೆ ಜಗಳಾಡಲ್ಲ, ಅಳದ್ನೆಲ್ಲ ಮರ್ಸ್ಬಿಡ್ರಿ ಅಂತ ಹೇಳಿ ಬೇಡ ಗೋಳಾಡಿ ಇಟ್ಬಿಟ್ಲು ಕಣೆ. ಗೋಳಾಡಿಕೊಂಡು ಆಮೇಲೆ ಇವತ್ತು ನಮ್ಮಲ್ಲೇ ಊಟಕ್ಕೆ ಬರ್ಬೇಕು ನೀವು, ನಾಟಿ ಕೋಳಿ ಸಾರು ಮುದ್ದೆ ಮಾಡ್ತೀನಿ, ದಯವಿಟ್ಟು ಇಲ್ಲ ಅನ್ಬೇಡ್ರಿ ಅಂದ್ಬಿಟ್ಟು ಏನಂಗ ಆಯ್ಬಿಟ್ಲು. ಅದಕ್ಕೆ ನಿಮ್ಮ ನಾಗಾಜಿಗೂ ಒಟ್ಟುರ್ದಾಗ್ಬಿಡ್ತು ಕಣೆ. ಅದಕ್ಕೆ ಬಿಡಿ, ಹೆಂಗು ಬದ್ಲಾಗ್ಯಾಳೆ, ಒಳ್ಳೆ ಆಗ್ಬಿಟ್ಟವಳೆ. ಸರಿ ಸಾಕು, ಹೆಂಗ ಬದ್ಲಾದಲ್ಲ, ನಡಿ ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂತವ. ಅಜ್ಜ ಅವನ ಅಂತಂತು, ಅದಕ್ಕೆ ಈಗ ಕರೀಲಿ ಅಂತವ ಕಾಯ್ತಾ ಇದೀವಿ ಊಟಕ್ಕೆ ಹೋಗಕ್ಕೆ. ಏನು, ಆ ಮನೆಯಾಳಿ ಮಾದೇವ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀರಾ? ಇದೇನಜ್ಜಿ ಹಿಂಗಂತ ಇದೀಯಾ? ಅಯ್ಯೋ, ಯಾಕೆ ಬೇಕಜ್ಜಿ? ಅವಳ ಮದ್ದೆ ಸರಿ ಇಲ್ಲ ಕಣಜಿ, ನನ್ ಮಾತು ಕೇಳ್ರಜಿ, ನಂಬಕ್ ಹೋಗ್ಬೇಡ ಕಣಜಿ. ಅವಳನ್ನ ಗೊತ್ತಿದ್ದು ಅವಳು ನಂಬ್ತಾ ಇದ್ದೀರಪ್ಪ. ನನಗಂತೂ ಒಂದೇ 1% ಅವಳ ನಂಬಿಕೆ ಇಲ್ಲ. ಅವಳೇನು ನಾಟಕ ಆಡ್ತಿದೆ ಅಂತ ನನಗೆ ಅನಿಸ್ತೈತಿ. ಸುಮ್ನೆ ಯಾಕೆ ಹೋಗ್ತಿರಜ್ಜಿ? ಊಟದೊಳಗೆ ಏನೋ ಹಾಕಿಕ್ಕಿರೋ ಆತಿ ಅವಳು, ಹಂಗ ಮಾಡಕ್ಕೂ ಹೇಳ್ಸೋಳಲ್ಲ ಕಣಜಿ, ಹೋಗ್ಬೇಡ್ರಿ ಕಣ್ರಜಿ. ಇಲ್ಲ ಕಣಮ್ಮ ಗೌರಿ, ನಾನು ಹಂಗೆ ಅನ್ಕೊಂಡಿದ್ದೆ. ಈಗ ತುಂಬಾನೇ ಬದಲಾಗಿದ್ದಾಳೆ ಕಣಮ್ಮ. ಬೆಳಗ್ಗೆ ಆಡಿದ್ ನೋಡ್ಬಿಟ್ರೆ ನೀನೇ ಅದು ಹೊತ್ತು ಬಿಡ್ತಿದ್ದೆ. ಅವಳು ಆಡಿದ್ ನೋಡಿ ತಪ್ಕೊಂಡೆ ಗೋಡಾಡ್ಬಿಟ್ಲು. ದಯವಿಟ್ಟು ನಂಗೆ ಕ್ಷಮಿಸ್ಬಿಡ್ರಿ ಅಂತವ ಕಾಲು ಹಿಡ್ಕೊಂಡ್ಬಿಟ್ರು ಕಣಮ್ಮ. ಚೇಂಜ್ ಆಗ್ಯಾಳ ಕಣಮ್ಮ. ಅವಳು ಹಂಗೆ ಮೊದ್ಲಂಗಿಲ್ಲ. ಇಲ್ಲ ಬಿಡು, ತಲೆ ಕೆಡ್ಸ್ಕೊಬೇಡ, ಏನಾಗಲ್ಲ, ಊಟ ಮಾಡ್ಕೊಂಡ್ ಬರ್ತೀವಿ. ಅವಳು ಹಂಗೆಲ್ಲ ಮಾಡೋದ ಅಂತ ನಂಬಿಕೆ ಐತಿ. ಬದಲಾಗ್ಯಾಳ ಅವಳು. ನಿನ್ನಿಷ್ಟ. ಇಲ್ಲ ಕಣೆ ಗೌರಿ, ನನಗೂ ಯಾಕೋ ಬದ್ಲಾಗಲ್ಲ ಅಂತ ಅನಿಸ್ತೈತೆ ಕಣೆ. ಇವತ್ತು ಕಾಲು ಹಿಡ್ಕೊಂಡು ಅವಳು ಆಡಿದ್ ನೋಡ್ಬಿಟ್ರೆ ನನಗೆ ಅಯ್ಯೋ ಅನಿಸ್ಬಿಡ್ತು ಕಣೆ. ಬದ್ಲಾಗಲ್ಲ ಅಂತ ಕಾಣುತ್ತೆ ಬಿಡು, ಹೋಗಿ ಊಟ ಮಾಡ್ಕೊಂಡ್ ಬರ್ತೀವಿ. ಏನ ಕಣಜಿ ನಿನ್ನಿಷ್ಟ, ಏನೋ ಈ ಮನ್ಸಿ ಬಂದ ಮಾಡ್ಕೊಳ್ರಿ. ಒಟ್ಟು ಬೇರೆ ಹಸ್ಬಿಟ್ಟೈತೆ ಕಣೆ. ಇದೇನ ಊಟ ಕರಲೇವಲೆ, ಇನ್ನೂ ಅಡುಗೆ ಇಲ್ಲ ಅಂತ ಕಾಣುತ್ತೆ. ಒಟ್ಟಷ್ಟು ಮೆಟ್ನೆ ಹೊಡಿತೈತಿ. ಕರಿತಾ ತಡ್ರಿ, ನಾಟಿ ಕೋಳಿ ಮದ್ದೆ ಇನ್ನು ಹಿಡ್ಕೊಂಡು ಅದನ್ನೆಲ್ಲ ಕುಯ್ಬೇಕು. ಇನ್ನು ಅಂಗಡಿಗೆ ಕಟ್ ಮಾಡ್ಸ್ಕೊಂಡ್ ಬಂದಾಗ ಆಡೋರು ರಂಗಣ್ಣ ಬೇರೆ ಮಂತ ಇದ್ದಾನೋ ಇಲ್ವೋ, ಇವಳು ಎಲ್ಲಿ ಕುಯ್ಕೊಂಡು ಮಾಡ್ತಾವಳ ಪಾಪ. ಅವ್ನು ಬೇರೆ ತಿರ್ಕೊಂಡು ಅಲ್ಲೇ ಇಲ್ಲಿ ಹೋಗಿರ್ತಾನೆ. ಇವಳು ಎಲ್ಲಿ ಕುಯ್ಕೊಂಡು ಮಾಡ್ತಾವಳ, ಅದಕ್ಕೆ ಲೇಟ್ ಆಗುತ್ತೆ ಅಂತ ಕಾಣುತ್ತೆ. ಕರಿತಾ ತಡ್ರಿ. ನಾಗಜ್ಜ ಬರ್ರಿ ಊಟಕ್ಕೆ, ಪಾಪ ಲೇಟ್ ಆಗೋತ್ ನಿಮಗೆ, ಪಾಪ ಹೊಟ್ಟೆ ಹಸಿತಾ ಏನೋ. ಬರ್ರಿ ಬೇಗ ಊಟ ಮಾಡೋದಂತೆ. ಆಯ್ತು ಕಣ್, ನಡಿಯವ ಬಂದು.